ಗುರೂಜಿ ಅವರನ್ನ ಭೇಟಿ ಆಗ್ಬೇಕು ಅಂತ ನನಗಂತೂ ಮನ್ಸಾಗಿದೆ. ಗುರೂಜಿ ಅವ್ರ ಹೋಮ್ ಟೂರ್ ಮಾಡೋಣ. ಅಲ್ಲಿಯಾ ಕಲ್ಮಿ ಕಬಾಬ್ ಇದೆ. ಹ್ಯಾಪಿ ನ್ಯೂ ಇಯರ್. ನೋಡಿ ಹೆಂಗೆ ಪ್ಯಾನ್ ಇಂಡಿಯಾ ಸಿನಿಮಾ ಬರ್ತೈತೋ ಹಂಗೆ ಪ್ಯಾನ್ ಇಂಡಿಯಾ ಆರ್ಯವರ್ಧನ್ ಬರ್ದಿರಿ. 2025 ಮನೆ ಡಿವೈಡ್ ಆಗುವಂತ ಸಂದರ್ಭ ಇದೆ. ಅದನ್ನ ಹುಷಾರಾಗಿ ಹೇಳ್ಬಿಟ್ರೆ ಬೆಟರ್. ಪ್ಯಾನ್ ಇಂಡಿಯಾ ನ್ಯೂ ಮಾರಲ್ ಆರ್ಯವರ್ಧನ್ ನಾವು ಗುರುಜಿ ಏನೋ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನ್ ಗಿಫ್ಟ್ ಗುರುಜಿ? ಹಾಯ್ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 9 ವಿನ್ ಆಗಿ 2 ವರ್ಷ ಕಳೆಯಿತು. ಆ್ಯಂಡ್ ಇವಾಗ ಗುರೂಜಿ ಅವರನ್ನ ಭೇಟಿ ಆಗ್ಬೇಕು ಅಂತ ನನಗಂತೂ ಮನಸ್ಸಾಗಿದೆ. ಆ್ಯಂಡ್ ಸೊ ಆವಾಗ ಭೇಟಿ ಆಗ್ತಾ ಇರ್ತೀನಿ. ಇವತ್ತು ನಾನು ವಿಡಿಯೋ ಮಾಡಿ ಭೇಟಿ ಆಗ್ತೀನಿ. ಸೊ ಹೋಗೋಣ ಅವ್ರ ಮನೆಗೆ. ಅರ್ಜೆಂಟಲ್ಲಿ ಏನು ತಗೊಂಬಂದಿಲ್ಲ, ಬಟ್ ಅವ್ರು ನಮ್ಗೆ ಊಟ ರೆಡಿ ಮಾಡಿದ್ದಾರೆ. ಲೆಟ್ಸ್ ಗೋ. ಬರ್ರೋ ಎಲ್ಲ ಆನೇ ಇದೆ. ಒಳ್ಳೆದಾಗಲಿ ಬರ್ರಿ. ಎಸ್ ಸೂಪರ್ ಎಸ್. ಬನ್ನಿ ಗುರೂಜಿ ಅವ್ರ ಹೋಮ್ ಟೂರ್ ಮಾಡೋಣ. ಬನ್ನಿ. ನಮಸ್ತೆ, ಹೇಗಿದ್ದೀರಾ? ಸೊ ಗುರೂಜಿ ಅವರ ಧರ್ಮ ಪತ್ನಿ ಇಲ್ಲಿದ್ದಾರೆ. ಅಲ್ಲೇ ಅದೇ ಅಮ್ಮನ, ನಿಮ್ಮಮ್ಮನ ಅವರಮ್ಮನ? ಓಕೆ. ಸೊ ಸ್ಪೆಷಲ್ ಗೆಸ್ಟ್ ಇದ್ದಾರೆ, ನಮ್ಮ ಗುರೂಜಿ ಅವ್ರ ತಾಯಿನೂ ಇದ್ದಾರೆ. ಎಲ್ಲ ಫ್ಯಾಮಿಲಿ ಇದೆ. ಹಾಯ್ ಆಲಿಯಾ ಅಬೀದಾ ಇದ್ಯಾರು? ನಮ್ಮ ಮಿಸ್ಸಸ್ ಅಕ್ಕನ ಮಗ. ಹಾಯ್, ಏನ್ ಹೆಸರು? ಮಹಿಮ್ ಋಷಿಕೇಶ್. ಗುರೂಜಿ ಅವ್ರನ್ನ ನೋಡಿದೀರಾ? ಗುರೂಜಿ ಅವರ ಅಮ್ಮನ್ನ ತೋರಿಸ್ತೀನಿ ನಾನು. ಅವರ ಅಮ್ಮ ಬಂದಿದ್ದಾರೆ. ಎಸ್. ಅಮ್ಮ ನಮಸ್ಕಾರ, ಹೇಗಿದ್ದೀರಾ? ಸೊ ಬಿಗ್ ಬಾಸ್ ಅಲ್ಲಿ ತುಂಬಾ ಸ್ಟೋರೀಸ್ ಎಲ್ಲ ಹೇಳಿದ್ರು ಗುರೂಜಿ ಅಮ್ಮನ ಬಗ್ಗೆ ಎಲ್ಲ. ಬರ್ರೋ ಇದು ನನ್ನ ರೂಮು. ನಮ್ಮಮ್ಮ ಹಾಗಾಗಿ ನಮ್ಮಮ್ಮ ಹುಷಾರಿಲ್ಲ, ಅವಾಗ ಒಂದು ಬಂದಿದ್ರು. ಆರೋಗ್ಯವಾಗಿದ್ದಾರೆ. ಏನ್ ಹೇಳಿ? ಆರೋಗ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ. ಬರೀ ಒಳಗಡೆ. ನಮಸ್ತೆ, ಹೇಗಿದ್ದೀರಾ? ಮತ್ತೆ ಎಸ್, ನಮ್ಮತ್ತೆ ನಮ್ಮ ಮಿಸ್ಸಸ್ ಅಕ್ಕ ಮಗ ಮಹಿಮ್ ಅಂದ್ರಲ್ಲ, ಮಹಿಮು ಇವ್ರ ಮಗು. ತಾಳು ಮಾತಾಡ ಒಂದೆರಡು ಮಾತು ಬರುವ. ಹೇಳು. ಏನಾದ್ರು ಮಾತಾಡ್ತಾರ, ಅದಕ್ಕೆ ಮಾತಾಡು. ಬರ್ರಿ ಸರ್. ಓಕೆ, ಇದು ನಮ್ಮ ಮಗಳ ರೂಮಾ? ಓಕೆ. ನಾನು ಬಂದಿದ್ದೀನಿ, ನಾನು ತುಂಬಾ ಸಲ ಬಂದಿದ್ದೀನಿ. ನಾನು ಗೆಸ್ಟ್ ತರ ಮಾತಾಡಿಸ್ತಾ ಇದ್ದೀನಿ, ಗೊತ್ತಿಲ್ದಿರೋ ತರ. ಓಕೆ. ಅಯ್ಯೋ, ನೋಡ್ದವ್ರು ಅನ್ಕೋತಾರೆ ಇವಾಗ ಯಾವ ರೇಂಜಿಗೆ ತಿಂತಾನೆ ಇವನು ಅಂತ. ಸೊ ನನ್ನ ಫೇವ್ರೆಟ್ ಗ್ರಿಲ್ ಇದೆ ಇಲ್ಲಿ. ಹೌದು. ಸೊ ನನಗೆ ಅಂತ ಸ್ಪೆಷಲ್ ಆಗಿ ಗ್ರಿಲ್ ಎಲ್ಲ ಆರ್ಡರ್ ಮಾಡಿದ್ದಾರೆ. ತಂದೂರಿ ಲೆಗ್ ಪೀಸ್ ಅದಕ್ಕೆ ಹಾಗಾಗಿ ಸವಿ ಗ್ರಿಲ್. ಹಾಗಾಗಿ ನ್ಯೂ ಇಯರ್ ಕೇಕ್ ತಿನ್ಬೇಕು, ಆಮೇಲೆ ಊಟ ಮಾಡಬೇಕು, ಆಮೇಲೆ ಗ್ರಿಲ್ ಇದೆ, ತುಂಬಾ ಐಟಮ್ ಇದೆ. ಬಹುಶಃ 12 ಗಂಟೆ ತನಕ ತಿಂದು ಆಮೇಲೆ ಹ್ಯಾಪಿ ನ್ಯೂ ಇಯರ್ ಹೇಳ್ತೀವಿ. ರೆಡಿ. ಎಸ್. ಏನಿದು? ಕಲ್ಮಿ ಕಬಾಬ್, ಲೆಗ್ ಪೀಸ್ ಚಿಕನ್. ಎಸ್, ಲೆಗ್ ಪೀಸ್ ಕಲ್ಮಿ ಕಬಾಬ್ ಸ್ಪೆಷಲಿ ಫಾರ್ ರೂಪೇಶ್ ಶೆಟ್ಟಿ. ಥ್ಯಾಂಕ್ ಯು ಸೂಪರ್ ಅಕ್ಕ, ಥ್ಯಾಂಕ್ ಯು. ನಿಮಗೆ? ನಮಗೆ ಇದಿಲ್ಲ, ನನ್ನ ಫೇವ್ರೇಟ್ ಇದೆ. ನಿಮ್ಮ ಫೇವ್ರೇಟು ನಿಮ್ಗೆ ಇದು ಗ್ರಿಲ್ ಒಂದು ಪೀಸ್ ತಗೊಳ್ಳಿ. ಚೆನ್ನಾಗಿಟ್ಟಿರಲಿ. ಹ್ಯಾಪಿ ನ್ಯೂ ಇಯರ್. ಹಾಗೆ ಬಾ. ಚಿನ್ನ ತಿಂತೀಯ ತಾನೆ? ಎಸ್. ವಾವ್, ಯಾರು ಅಂದ್ಕೊಂಬಿಡಿ ತಿನ್ನಕ್ಕಂತಾನೆ ಬಂದಿರೋದು ಅಂತ. ರೆಡಿ? ಇದೊಂದೊಂದು ಎಗ್ ಹಾಕೊಂಬೇಡ. ಬನ್ನಿ ಗೆಳೆಯರೇ. ಸೊ ಏನೆಲ್ಲ ಐಟಮ್ ಇದೆ ನೋಡೋಣ ಬನ್ನಿ. ಫಸ್ಟು ಎಗ್ ಇದೆ, ಆಮೇಲೆ ಈರುಳ್ಳಿದು ಕಬಾಬ್ ಇದೆ, ಗ್ರೀನ್ ಚಿಕನ್ ಇದೆ, ಕಲ್ಮಿ ಕಬಾಬ್ ಇದೆ, ಗ್ರಿಲ್ ಚಿಕನ್ ಇದೆ, ರುಮಾಲ್ ರೊಟ್ಟಿ ಇದೆ, ನಾನಿದ್ದೀನಿ, ಗುರೂಜಿ ಇದ್ದಾರೆ, ಆಮೇಲೆ ಕೇಕ್ ಇದೆ, ಐಸ್ ಕ್ರೀಮ್ ಇದೆ, ತುಂಬಾ ಐಟಮ್ ಇದೆ. ಸೊ ಎಲ್ಲ ತಿನ್ನೋದೆಲ್ಲ ತೋರ್ಸಕ್ಕಾಗಲ್ಲ. ನಗುತ್ತಾ ಬಾಳು ನೀನು 100 ವರ್ಷ. ಅವ್ರ ಬರ್ತ್ಡೇ ಅಲ್ಲ, ಬಟ್ ಎವ್ರಿ ಡೇ ಇಸ್ ಗುರೂಜಿಸ್ ಬರ್ತ್ಡೇ ಥರ ನಮಗೆ. ನ್ಯೂ ಇಯರ್ಗೆ ನಾವು ಪಬ್ಗೆ ಹೋಗೋದು, ಪಾರ್ಟಿ ಮಾಡೋದು ಇದೇನೂ ಇಲ್ಲ. ಗುರೂಜಿ ಜೊತೆ ಒಂದು ಒಳ್ಳೆ ಊಟ. ಸೊ ಹಾಗೆ ನಮ್ಮ 2024 ನಾವು ಬಾಯ್ ಹೇಳ್ತಾ ಇದೀವಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ದೇವ್ರು ಎಲ್ಲರೂ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು 2025 ತುಂಬ ಹ್ಯಾಪಿಯಾಗಿರಿ, ಒಳ್ಳೇದಾಗಲಿ. ಯಾರು ಒಳ್ಳೇದಿರುತ್ತೆ 2025ರಲ್ಲಿ? ಒಂದು ಲೈಟ್ ಆಗಿ ಹೇಳೋದಾದ್ರೆ ಯಾರಿಗಿಲ್ಲ ಅಂದರೆ ಯಾರನ್ನಾರು ಕೇಳಿದ್ರೆ ಹೇಳ್ಬೋದು. ಹಂಗಲ್ಲ, ಯಾರಿಗೂ ಒಳ್ಳೇದು ಅಂದರೆ ಯಾವ ರಾಶಿಯವ್ರಿಗೆ ಅಥವಾ ಯಾವ ನಕ್ಷತ್ರದವ್ರಿಗೆ ಅಂತ? ಈ ವರ್ಷ ಒಂದು ಫ್ಲೈಟ್ ಅನಾಹುತ ಆಗಿರ್ಬೋದು, ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ತುಂಬ ಘಟನೆಗಳು, ತುಂಬ ದುಃಖಗಳು. ಏನು ಹೋದ ವರ್ಷ 6 ಸರಿಲ್ಲ ಅಂತ ನಾನು ಪ್ರೆಡಿಕ್ಷನ್ ಮಾಡಿದ್ದೆ.
ಅದರಲ್ಲಿ ಹೋದ ವರ್ಷ 6ನೇ ತಾರೀಕು ಎಲ್ಲರೂ ತೊಂದರೆ ಅನುಭವಿಸಿರು. 2025ರಲ್ಲಿ ಬರೆದಿಟ್ಕೊಳ್ಳಿ, 2/11/2029ನೇ ತಾರೀಕಲ್ಲಿ ಒಂದು ದೊಡ್ಡ ದುರ್ಘಟನೆ ನಡೀತೈತೆ. ಇದು ಅನೌನ್ಸ್ಮೆಂಟ್ ಮಾಡಿದ್ದೀನಿ. ಈ ವರ್ಷದಲ್ಲಿ ಹೈಯೆಸ್ಟ್ ಕಲರ್ ಡೇಂಜರ್ ಬಣ್ಣ ವೈಟು. ಈ ವರ್ಷ ಆಲ್ಮೋಸ್ಟ್ಲಿ ಟೆಸ್ಟಲ್ಲಿ ಬೆಂಕಿ ಹಚ್ಕತೈತಿ ಈಗಲೇ. ವೈಟ್ ಕಲರ್ ಬಣ್ಣ ವಿಧಾನಸೌಧದಲ್ಲಿ ದೊಡ್ಡ ಗಲಾಟೆ ಆಗ್ತಿತ್ತು. ವೈಟ್ ಬಟ್ಟೆ ಹಾಕಿರೋನೆಲ್ಲ MLAಗಳನ್ನೆಲ್ಲ ಒತ್ಕೊಂಡು ಹಾಕ್ತಾರೆ. ಇವಾಗ ತಮಿಳ್ನಾಡಲ್ಲೂ ಮೊನ್ನೆ ಗಲಾಟೆ ಆಯಿತು, ಕರ್ನಾಟಕದಲ್ಲಿ ಆಯಿತು. ವೈಟ್ ಬಟ್ಟೆಗೆ ವೈಟ್ ಬಣ್ಣದ ಬಟ್ಟೆ ಡೇಂಜರು. 5/14/23 14 ನಮ್ಮದು. ಇನ್ನೂ ಹೇಳಿ ಕರೆಕ್ಟಾಗಿ ಹೇಳಿ. 14 ತುಂಬ ರಾಜಯೋಗ. ಹಾಗಾಗಿ ವಿಪರೀತ ರಾಜಯೋಗವನ್ನು ಕೊಡುತ್ತೆ. ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ರಾಜಯೋಗ. 5ನೇ ತಾರೀಕು ಹುಟ್ಟಿರೋದು. ಅವ್ರ ಜರ್ಸಿ ನಂಬರ್ 18 ಇಸ್ ವೆರಿ ಡೇಂಜರ್. ಬಣ್ಣ ನಂಬರಿಂದ 18 ಡೇಂಜರ್ ಆಗ್ತೈತೆ. ಮನಮೋಹನ್ ಸಿಂಗ್ ಅವ್ರಿಗೂ 92 ವರ್ಷ. ಆದರೆ ಅವ್ರನ್ನೂ ಕಳ್ಕೊಂಡಿದ್ದು 27ನೇ ತಾರೀಕು. 9 ನಂಬರ್ ಡೇಂಜರ್. ಕೊನೆ ನಂಬರ್ 9 ಯಾರು ವೆಹಿಕಲ್ ನಂಬರ್ ಇದೆ, ಮನೆ ನಂಬರ್ ಇದೆ, ಎಲ್ಲ ಹುಷಾರಾಗಿರಬೇಕು. ನಾನು ಇದು ಎಚ್ಚರಿಕೆ ಅಲ್ಲ, ಪ್ರತಿ ವರ್ಷ ಒಂದು ನಂಬರ್ ರಿಪೀಟ್ ಆಗುತ್ತೆ. ನನ್ನ ಕಾರ್ ನಂಬರ್ 7919. ಆಮೇಲೆ 9 ಇದ್ದರೆ ಹುಷಾರಾಗಿರಬೇಕು. ನಾನೇನು ಮಾಡೋಕ್ಕಾಗಲ್ಲ. ನನ್ನ ಕಾರು ಹೋದ ವರ್ಷ ಎಲ್ಲ 6, 3 ಕಾರು ಡಿಸ್ಟರ್ಬ್ ಆದು. ನಾನು 9 ಗಂಟೆ ಡೇಂಜರು. ಹಾಗಾಗಿ ಕಾರಲ್ಲಿ 9 ವಾಲ್ಯೂಮ್ ಕೇಳಿದ್ರು ಡೇಂಜರ್. 29 ವಾಲ್ಯೂಮ್ ಸೌಂಡ್ ಕೇಳ್ತಿರೋ ಡೇಂಜರು. 39 ಕೇಳ್ತಿರೋ ಡೇಂಜರು. 19 ಕೇಳಿರೋ ಡೇಂಜರು. 49 ಇಟ್ಟಿರೋ ಡೇಂಜರು. 59 ಇಟ್ಟಿರೋ ಡೇಂಜರು. ತುಂಬ ಈಸ್ ವೆರಿ ಡೇಂಜರ್. 9 2 ಕೈ ಮುದ್ದು ಕೇಳ್ಕೊತೀನಿ, ತುಂಬ ಡೇಂಜರು. ಹುಷಾರಾಗಿರಿ. ಆ್ಯಂಡ್ ಇವಾಗ ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ಸ್, ನಾನು ಫ್ಯಾನು. ಸೊ ಅವ್ರು ಕಮ್ ಬ್ಯಾಕ್ ಮಾಡೋಕ್ಕೆ ಏನು ಮಾಡಬೇಕು? ಕಂಬ್ಯಾಕ್ ಮಾಡೋಕ್ಕೆ ಈ ಸರಿ ಕಂಬ್ಯಾಕ್ ಆಗ್ತಾರೆ. ಅವರು ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದಾರೆ, ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಈ ವರ್ಷ ಜಿಂಗ ಲಕ 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 ಬರ್ದಿಟ್ಟು ಕೇಳಿ. ಈ ವರ್ಷ ವಾರ್, ಭೂಕಂಪ ಆಗ್ಬೋದು 100%. ಈ ವರ್ಷ ಸಖತ್ ಘಟನೆಗಳು, ಬಸ್ ಅನಾಹುತ, ಟ್ರೈನ್ ಅನಾಹುತಗಳು, ಫ್ಲೈಟ್ ಅನಾಹುತಗಳೆಲ್ಲ ಆಗುತ್ತೆ. ಅದರಿಂದ ನಾನೆಲ್ಲ ಡೇಟಲ್ಲಿ ಆಗಿರುತ್ತೆ, ಬೇರೆ ಡೇಟಲ್ಲಿ ಆಗಿರೋಕ್ಕಲ್ಲ ಬರ್ಕೊಡ್ತೀನಿ ಬೇಕಾದ್ರೆ. ಈ ವರ್ಷ ಧೋನಿ 7ನೇ ತಾರೀಕು. ಚೆನ್ನೈ ಟೀಮ್ 100%. ಇದು ಲಾಸ್ಟ್ ಇರ್ಬೋದು ಪಕ್ಕ. ಇದು ಪಕ್ಕ ಲಾಸ್ಟ್ ಇರ್ಬೋದು ಚೆನ್ನೈ ಟೀಮಲ್ಲಿ 100%. ಧೋನಿ ಇದು ಲಾಸ್ಟ್ ಇರುತ್ತೆ. ಜನ ಅವ್ರ ಅಭಿಮಾನಿಗಳು ಎಲ್ಲರೂ ಕೂಡ ಖುಷಿ ಪಡಿ ಹ್ಯಾಪಿಯಾಗಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಹೆಂಗೆ ಪ್ಯಾನ್ ಇಂಡಿಯಾ ಸಿನಿಮಾ ಬರ್ತೈತೋ ಹಂಗೆ ಪ್ಯಾನ್ ಇಂಡಿಯಾ ಆರ್ಯವರ್ಧನ್ ಬರ್ದಿಟ್ಟು ಕೇಳಿ. ಫುಲ್ ಟೆನ್ಷನ್ ಆಗಿದೆ. ಅಯ್ಯೋ ಊಟ ಆರೋಗ್ಯ. ಅಯ್ಯೋ 14 ಬಗ್ಗೆ ಹೇಳಿದ್ರ? ಹೌದು, 14 ಸ್ವಲ್ಪ ಇನ್ನೂ ಎಲಬ್ರೇಟ್ ಆಗಿ ಹೇಳಿ. 14 ನಂದು. 14 1 ಅಂದರೆ ಸೂರ್ಯ, 4 ಅಂದರೆ ರಾಹುಗ್ರಹ. ವಿಪರೀತ ರಾಜಯೋಗದ ನಂಬರ್ಸ್. 1 ಅಂದರೆ ಸೂರ್ಯ. ಯಾವಾಗ ಈ ವರ್ಷ ಹೆಂಗಿದೆ ಅಂತ? ಈ ವರ್ಷ ಸಿಕ್ಕಾಪಟ್ಟೆ ರಾಜಯೋಗ ಇದೆ. ಈ ವರ್ಷ ತುಂಬ ಲಕ್ಕನ್ನ ಕಾಣ್ಬೋದು. 12 ರಾಶಿಲಿ ತುಂಬ ಲಕ್ಕಿ. ಅದರಲ್ಲಿ 5ನೇ ತಿಂಗಳಲ್ಲಿ ಇನ್ನೂ ಲಕ್ಕು ವೃಷಭ ರಾಶಿಗೆ. ನಮ್ದೇ. ಹಾಗಾಗಿ ಕೃತಿಕಾ ನರಸಿಂಹ DK ಇವ್ರಿಗೆ ಯಾರಿಗೆ ಭಾಳ ವಿಶೇಷವಾಗಿ ತುಂಬ ಟ್ರೈ ಮಾಡ್ಬೋದು. ಪ್ಯಾನ್ ಇಂಡಿಯಾ ನ್ಯೂಮರಾಲಜಿ ಆರ್ಯವರ್ಧನ್ ನಾವು 2025 ಯಾರಿಗೆ ಒಳ್ಳೇದಿದೆ, ಯಾರಿಗೆ ಯಾವುದು ಕೆಟ್ಟದ್ದಿದೆ, ಯಾವ ಕಲರ್ ಒಳ್ಳೆಯದು, ಯಾವ ನಂಬರ್ ಒಳ್ಳೆಯದು, ಇದೆಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಮ್ಮ ಗುರೂಜಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಕಂಪ್ಲೀಟಾಗಿ ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಎಪಿಸೋಡನ್ನು ಮಿಸ್ ಮಾಡದೆ ನೋಡಬೇಕು. ಇವಾಗ ಮನೇಲಿ ಏನಾಯಿತು ಅದನ್ನು ನೋಡೋಣ. ಇದು ಕಾದು ನೋಡಿ. ನಾವು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ಲಿ ಒಂದು ಒಳ್ಳೆ ಸಾಂಗ್ಸೇ ಬಂದಿದೆ. ನೋಡೋಣ ದೇವ್ರದಿಂದ, ಭಗವಂತ ಕೃಪೆಯಿಂದ ಕುಂಭರಾಶಿಗೆ ನನಗೆ ಆಪ್ಷನ್ ಬಂದಿದೆ. ಒಳ್ಳೆ ಟಾಪ್ ಆಗಿರೋ ಸಿನಿಮಾನೇ ಬಂದಿದೆ. ಅದಾದಮೇಲೆ ಮೀನರಾಶಿ. ಒಂದೇ ನಿಮಿಷ, ಅಲ್ಲಿ ಕ್ಲೂ ಕೊಟ್ಟಿದ್ದಾರೆ. ಒಂದು ಸೂಪರ್ ಡೂಪರ್ ಹಿಟ್ ಸಾಂಗ್ ರಿಲೀಸ್ ಆಗಿದೆ ಆಲ್ರೆಡಿ ಅಂತ. ನೀವೇ ಗೆಸ್ ಮಾಡಿ ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ. ನಾನು ಗುರುಜಿನ ಹಿಂಗೆ ಮೀಟ್ ಆಗಿ ಒಂದು ಹೆಂಗೆ ಮೀಟ್ ಆದೆ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಬಂದೆ. ನೋಡಿ ಎಷ್ಟು ಯೂಸ್ಫುಲ್ ಆಯ್ತು ನಿಮಗೆ. ಫುಲ್ ಹೇಳ್ಬಿಟ್ರು ಯಾರಿಗೆ ಒಳ್ಳೇದಿದೆ, ಯಾರಿಗೆ ಕೆಟ್ಟದಿದೆ, ಕೆಟ್ಟದಾದರೆ ಏನು ಮಾಡಬೇಕು ಅಂತಲೂ ಹೇಳಿದ್ದಾರೆ. ಸೊ ದಯವಿಟ್ಟು ನಿಮಗೆ ಇದನ್ನು ನೋಡಿದಾಗ ಒಂದು ಸ್ವಲ್ಪ ಆಸೆ ಎಲ್ಲ ಆಗುತ್ತೆ. ಅಯ್ಯೋ ಗ್ರಿಲ್ ಇದೆ, ಅಯ್ಯೋ ಕಲ್ಮಿ ಕಬಾಬ್ ಇದೆ ಅಂತ. ನೀವೇನು ಮಾಡಬೇಕು, ಪಕ್ಕದಲ್ಲಿರೋ ಹೋಟೆಲ್ಗೆ ಹೋಗಬೇಕು, ಬಿಲ್ ಕೊಡಬೇಕು, ತಿನ್ಬೇಕಷ್ಟೇ. ಸೊ ಕೇಳಿ ತುಂಬ ಸುಸ್ತಾಯಿತು. ಇವಾಗ ನಾವು ತಿಂತಾ ಇರ್ತೀವಿ, ನೀವು ತಿನ್ನಿ, ಆಮೇಲೆ ನೋಡೋಣ. ರೆಡಿ? ಗುರುಜಿ ಹೇಳಿದ್ದಾರೆ 14 ನಂಬರ್ ಅವರು ಅಂದರೆ ನನ್ನ ನಂಬರ್ ಅವರು. ಜಾಸ್ತಿ ವರ್ಕ್ ಮಾಡಬೇಕು, ಕಡಿಮೆ ನಿದ್ದೆ ಮಾಡಬೇಕು ಅಂತ. ಇವಾಗ ಊಟ ಮಾಡೋದು ಹೋಗಿ ವರ್ಕೇ ಮಾಡೋದು. ರೆಡಿ? ಮಾಡಂಗಿಲ್ಲ. ಓಕೆ, ನಮ್ಮ ವಿಡಿಯೋನ ಮುಗಿಸೋಂಥ ಸಮಯ. ಆ್ಯಂಡ್ ಗುರೂಜಿ ಆ್ಯಂಡ್ ಅವ್ರ ಇಡೀ ಫ್ಯಾಮಿಲಿ ತುಂಬ ಖುಷಿ ಏನು ಅಂತಂದರೆ ಅವರ ಅಮ್ಮ, ಅತ್ತೆ ಎಲ್ಲ ನಮಗೆ ಸಿಕ್ಕಿದ್ರು. ಆ್ಯಂಡ್ ಇಡೀ ಫ್ಯಾಮಿಲಿ ಇದೀವಿ ಅಂದಮೇಲೆ ಪಕ್ಕದಲ್ಲಿ ಆಲಿಯಾ ಇದ್ದಾಳೆ ಅಂದಮೇಲೆ ನಾನು ಪ್ರೀತಿಯಿಂದ ಮಾಡಿರೋಂಥ ಒಂದು ಹಾಡು ಆಡದೆ ಇದ್ರೆ ಅದು ಇನ್ಕಂಪ್ಲೀಟ್ ಆಗುತ್ತೆ. ರೆಡಿನಾ? ರೆಡಿ. ನೀನು ಆಡಬೇಕು. ಎಸ್, ರೆಡಿ? 3, 2, 1. ಆ ಬ್ರಹ್ಮ ಬರೆದ ಬರಹ ನೀನು, ನಿನಗಿಂತ ಮಿಗಿಲಾದ ವರವಿನ್ನೇನು.
ಹಾಗೆ ಅಷ್ಟಿಷ್ಟೇನು ನಿನಗಾಗಿ ಎದುರಿಸುವೆ ಯಾವ ಕಷ್ಟನೂ. ಸಾಧನೆಯ ಹಾದಿಯಲ್ಲಿ ನೀ ಸಾಗು ಮುಂದೆ, ನೆರಳಾಗಿ ನಿಂತಿರುವೆ ನಾನಿನ್ನ ಹಿಂದೆ. ಹಾದಿಯಲ್ಲಿ ನೀ ಸಾಗು ಮುಂದೆ, ನೆರಳಾಗಿ ನಿಂತಿರುವೆ ನಾನಿನ್ನ ಹಿಂದೆ. ನಾನಿನ್ನ ತಂದೆ ಆಲಿಯ ಅಬೀದ ನಿನ್ನ ಬದುಕು ಬದುಕುಂದ. ಆಲಿಯ ಆಬೇದ ನೀನೇ ನನ್ನ ಬದುಕು ಕಂದ. ಲಿರಿಕ್ಸು ಆಚೆ ಈಚೆ ಎಲ್ಲ ಆಗಿದೆ, ಗ್ರೂಪ್ ಸಾಂಗ್ ಅಲ್ವಾ ಅದಕ್ಕೆ. ಆ್ಯಂಡ್ ಆಲಿಯಾ, ಆಲ್ ದ ವೆರಿ ಬೆಸ್ಟ್, ಹ್ಯಾಪಿ ನ್ಯೂ ಇಯರ್. ಸೊ ಎಲ್ಲರೂ ಒಟ್ಟಿಗೆ ಹೇಳೋಣ. 3, 2, 1 ಅಂತೀನಿ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಬೇಕು. ಓಕೆ, 3, 2, 1, ಹ್ಯಾಪಿ ನ್ಯೂ ಇಯರ್. ಗಿಫ್ಟ್ ಕೊಡ್ಲಾ ಇದು? ಗುರುಜಿಗೂ ಹೋಗೋದಕ್ಕಿದೆ ಆ್ಯಂಡ್ ನಾನು ಮನೆಯಿಂದ ಹೊರಡ್ತಾ ಇದ್ದೀನಿ. ಗುರುಜಿ ಥ್ಯಾಂಕ್ ಯು ಸೋ ಮಚ್. ಗುರುಜಿ ಏನೋ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ಗಿಫ್ಟ್ ಗುರುಜಿ? ಭಾಳ ವಿಶೇಷವಾಗಿ ಇದು ಫೈನಾನ್ಸ್ ಡೆವಲಪ್ಮೆಂಟ್ ಕಲ್ಲು, ಫೈನಾನ್ಸ್ಗೆ ಅಧಿಪತಿ. ತುಂಬ ಸಾಕಾಗುತ್ತೆ, ನೀವು ಕೇಳಿ ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ವರ್ಷ ತುಂಬ ಗ್ರೀನ್ ತುಂಬ ಲಕ್ಕು, ಹಾಗೆ ನಿಂಗೆ ಗ್ರೀನ್ ತುಂಬ ಇಷ್ಟ. ಗ್ರೀನ್ ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು. ಬ್ಲೂ ಈಸ್ ಸಖತ್ ಪವರ್ಫುಲ್ಲು. ಬ್ಲೂ ನಿನ್ಗೆ ಯಾವಾಗಲೂ ಕೂಡ ಸಕ್ಸಸ್ ಕೊಡಲಿ. ಸಮುದ್ರ ಅಲೆ ಥರ ಅದ್ಭುತ ಸಕ್ಸಸ್ ಆಗಲಿ, ನೀವು ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಗಿಫ್ಟು ನಾನು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ತೊಗೊಂಬರ್ತೀನಿ. ಇವತ್ತು ಟ್ರಾಫಿಕ್ ಅಂತ ಏನು ತೊಗೊಂಬರೋಕ್ಕಾಗಿಲ್ಲ, ಅದು ಲೋಡಿಂಗಲ್ಲಿದೆ. ಒಂದು ಕೇಕ್ ಕಟ್ ಮಾಡ್ಬೇಕು ನಾವಿನ್ನು ಹೊಸ ವರ್ಷದ್ದು. ಡೆಫಿನೆಟ್ಲಿ ಮಾಡೋಣ ಬಿಟ್ಟಿಗೆ. ಅದನ್ನೇ ನಾವು ಕೇಕ್ ತೊಗೊಂಬರ್ಬೇಕು ಅಂತ ಅನ್ಕೋತಾ ಇದ್ವಿ, ಬಟ್ ಗುರುಜಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನೋ ಪ್ರಾಬ್ಲಮ್ ಎಟ್ ಆಲ್. ವಾವ್, ಫ್ಯಾಂಟಾಸ್ಟಿಕ್. ಕ್ಲೋಸಪ್ ನೋಡಿದೆ. ನಮ್ಮ ಹೊಸ ವರ್ಷವನ್ನು ಗುರೂಜಿ ಅವ್ರ ಜೊತೆ ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ನಮ್ಮ ಆಲಿಯಾ ಅಬೀದ ಕೇಕ್ ಕಟ್ ಮಾಡೋ ಮೂಲಕ ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ರೆಡಿನಾ? ಓಕೆ, ಇದು ಹಾಕೋ. ಚೆನ್ನಾಗಿರುತ್ತೆ. ವೆರಿ ನೈಸ್. ಓಕೆ, ರೆಡಿ? ಓಕೆ, 3, 2, 1, ಎಸ್. ನೀನು ಹಿಡ್ಕೊಂಡೆ. ಹೊಸ ವರ್ಷದ ಶುಭಾಶಯಗಳು ನಿಮ್ಮ ಕಡೆಯಿಂದ. ಹೊಸ ವರ್ಷದ ಶುಭಾಶಯಗಳು ಕರ್ನಾಟಕ ಜನ, ಇಡೀ ಆಲ್ ಓವರ್ ವರ್ಲ್ಡ್ ಹ್ಯಾಪಿಯಾಗಿರಿ, ಖುಷಿಯಾಗಿರಲಿ. ಈ ಸಲ ಎಲ್ಲರೂ ಕಪ್ ಹೊಡೀರಿ, RCB ಕಪ್ ಗೆಲ್ಲಿ. ಎಸ್, ಅಪ್ಪನಿಗೆ ನೀವು ಫಸ್ಟು. ಎಸ್, ಹ್ಯಾಪಿ ನ್ಯೂ ಇಯರ್. ರೈತ ನಿಂಗೆ ಹ್ಯಾಪಿ ನ್ಯೂ ಇಯರ್. ರೈತ ಒಂದು ನಿಮಿಷ, ನಿಮ್ಮ ಹ್ಯಾಪಿ ನ್ಯೂ ಇಯರ್. ಅಯ್ಯೋ, ಏನಿದು ಗುರೂಜಿ ಸ್ಟೆಪ್ ಎಲ್ಲ ಹಾಕ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ನಾವೊಂದು ಇನ್ಸ್ಟಾಗ್ರಾಮ್ ರೀಲ್ ಮಾಡ್ತಾ ಇದ್ದೀವಿ. ಸಖತ್ತಾಗಿರೋವಂತಹ ಸಾಂಗ್ಗೆ ಸಖತ್ತಾಗಿರೋವಂತಹ ಡ್ಯಾನ್ಸು ಸದ್ಯದಲ್ಲೇ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಮುಂದಕ್ಕೆ ಹೋಗೋಣ. ಎಸ್, ಗುರೂಜಿ ಪ್ರೀತಿಯಿಂದ ನನಗೆ ಕಲ್ಲು ಆಮೇಲೆ ಸ್ಟೋನ್ಸ್ ಎಲ್ಲ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗುರೂಜಿ. ನನ್ನ ಗಿಫ್ಟು ನೆಕ್ಸ್ಟ್ ಟೈಮ್ ಬಂದು ತೊಗೊಂಬರ್ತೀನಿ. ಆ್ಯಂಡ್ ನನಗೆ ಏನು ಕೇಳಬೇಕು ಅಂದರೆ, ಇವಾಗ ನಿಮ್ಮ ಮನೇಲಿ ಒಳಗಡೆ ಎಲ್ಲ ಬಂದಾಗ ದೊಡ್ಡ ದೊಡ್ಡ ಕಲ್ಲುಗಳಿದೆ, ಡಿಫ್ರೆಂಟ್ ವೆರೈಟಿ ಕಲ್ಲುಗಳಿದೆ. ನನಗೆ ಬಂದಾಗ ಒಂದು ವೈಬ್ರೇಷನ್ ಸಿಗ್ತಾ ಇದೆ ಪಾಸಿಟಿವ್ ಆಗಿ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ, ಏನು ನೀವು ಬೇರೆನೇ ಥರ ಕಾಣ್ತಿದ್ದೀರಾ, ಏನು ವಿಷಯ ಅಂತ? ಇಲ್ಲ, ನನಗೆ ಖಂಡಿತ ಕೂಡ ಈ ಸ್ಟೋನ್ಸ್ ಕಲ್ಲುಗಳು ಭಾಳ ಪವರ್ಫುಲ್ ಆಗಿದ್ದಾವೆ. ತುಂಬ ಜನಕ್ಕೆ ಮಕ್ಕಳಾಗಲ್ಲ, ಫೈನಾನ್ಸ್ ಪ್ರಾಬ್ಲಮ್ ಇದೆ, ಭೂಮಿ ತಗೊಂಡಿಲ್ಲ, ಮನೇಲಿ ನೆಮ್ಮದಿ ಇಲ್ಲ, ಹೆಲ್ತ್ ಪ್ರಾಬ್ಲಮ್ ತುಂಬ ಬರ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಮನೆ ವಾಸ್ತುಗೆ ತುಂಬ ಅನುಕೂಲ ಮಾಡುತ್ತೆ. 100% ಈ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ. ನನ್ನ ಪ್ರಕಾರ ಇದು ಆಲ್ ಓವರ್ ವರ್ಲ್ಡ್ 100%. ಇವಾಗ ಹೆಂಗೆ ಒಂದು ಪ್ಯಾನ್ ಇಂಡಿಯಾ ನ್ಯೂಮರಾಲಜಿ, ಪ್ಯಾನ್ ಇಂಡಿಯಾ ಕಲ್ಲುಗಳನ್ನ ಕೊಡಬೇಕು ಅಂತ ನಾನು ಇದ್ದೀನಿ 100%. ನೆಕ್ಸ್ಟ್ ಸಂಚಿಕೆಯಲ್ಲಿ ಇದಕ್ಕೆಲ್ಲ ತುಂಬ ಇಂಥದಕ್ಕಿಲ್ಲ ಅನ್ನಂಗಿಲ್ಲ. ಎಜುಕೇಷನಿಂದ ಕಲ್ಲಿದೆ, ಓದೋಕ್ಕಾಗಲ್ಲ, ಮಕ್ಳು ಟೆನ್ಷನ್ ಆಗಿರ್ತಾರೆ. ಎಜುಕೇಷನ್ಗೋಸ್ಕರ ಆ ರೂಮಲ್ಲಿ ಸುಮ್ಮನೆ ಒಂದು ಸಣ್ಣ ಕಲ್ಲಿಟ್ಟರೆ ಸಾಕು, ಎಜುಕೇಷನ್ ಇಂಪ್ರೂವ್ ಆಗುತ್ತೆ. ಮನೇಲಿ ದುಡ್ಡಿನ ಪ್ರಾಬ್ಲಮ್ ಇಲ್ಲ, ಕಲ್ಲಿಟ್ಟಿರುತ್ತೆ. ಮತ್ತು ಮನೇಲಿ ಆರೋಗ್ಯ ನೆಮ್ಮದಿ ಏನಿಲ್ಲ ಅಂದ್ರೆ ಎಲ್ಲದಕ್ಕೂ ಒಂದೊಂದು ಔಷಧಿ. ಹೆಂಗೆ ನಾನೊಬ್ಬ ಡಾಕ್ಟ್ರ್ ಇದ್ದಂಗೆ, ಇವಾಗ ಕಾಯಿಲೆಗಳು ಹೇಳ್ಬೋದು, ಮೆಡಿಸಿನ್ನೇ ಕಲ್ಲುಗಳಾಗಿದೆ. 100% ಅಲ್ಲಿ ನುಂಗಿ ಕಾಯಿಲೆ ವಾಸಿ ಮಾಡ್ಕೊತಾರೆ, ಇದನ್ನ ಇಟ್ಬಿಟ್ಟು ಕಾಯಿಲೆ ವಾಸಿ ಮಾಡ್ಕೊತಾರೆ. 100% ಕಲ್ಲು ಭಾಳ ಸೀಕ್ರೆಟ್. ಆ ಹೆಸರುಗಳನ್ನ ಯಾವತ್ತು ಹೇಳಲ್ಲ. ಬಂದ ಕ್ಲೈಂಟ್ಗೆ ಪಕ್ಕ ವಾಸ್ತು ಮಾಡ್ಕೊಡ್ತೀನಿ. ಓಕೆ, ನಿಮ್ಗೆ ಅನ್ನಿಸ್ಬೋದು ಏನಿದು ಕಲ್ಲುಗಳು, ಏನಿದ್ರ ಮಹಾತ್ಮೆ ಅಂತ.
ಹಿಂಗೆ ವಿಡಿಯೋಲೆಲ್ಲ ಹೇಳೋಕ್ಕಾಗಲ್ಲ. ನೀವೇನು ಮಾಡಬೇಕು, ಗುರೂಜಿ ಅವ್ರ ನಂಬರ್ ಇದೆ, ನಂಬರ್ ಸಿಗುತ್ತಲ್ವಾ ಸಿಗುತ್ತೆ. ಆನ್ಲೈನಲ್ಲಿ. ಸೊ ಫೋನ್ ಮಾಡಿ ಅವ್ರ ಆಫೀಸಿಗೆ ಬನ್ನಿ, ಡೀಟೇಲ್ ಆಗಿ ಹೇಳ್ತಾರೆ. ನನಗಂತೂ ಸಿಕ್ಕಿದೆ. ಆ್ಯಂಡ್ ಇವ್ರ ಮನೆ ಒಳಗಡೆ ಒಂದ್ಸಲ ನೀವು ಬಂದರೆ ಗೊತ್ತಾಗುತ್ತೆ ಎಷ್ಟೊಂದೆಲ್ಲ ಕಲ್ಲುಗಳಿದೆ. ಆ್ಯಂಡ್ ಇನ್ನೂ ಜಾಸ್ತಿ ಹೇಳೋಕ್ಕಾಗಲ್ಲ. ಅವ್ರಿಗೆ ಫೋನ್ ಮಾಡಿ ಅವ್ರು ಹೇಳ್ತಾರೆ. ಎಸ್ ಗುರೂಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಬರ್ತೀನಿ, ಬಾಯ್ ಬಾಯ್. ಸಿ ಯು. ಬರ್ತೀನಿ. ಬಾಯ್ ಬಾಯ್ ಅಕ್ಕ, ಬರ್ತೀನಿ. ಬಾಯ್ ಬಾಯ್. ಸಿ ಯು. ಹ್ಯಾಪಿ ನ್ಯೂ ಇಯರ್.